ಶಾಲೆಯಲ್ಲಿ ಓದುತ್ತಿರುವಾಗಲೇ ರೈಲ್ವೆ ನಿಲ್ದಾಣದಲ್ಲಿ ಹಣ್ಣು ಮಾರಾಟ, ಕಾಲೇಜಿನಲ್ಲಿ ಓದುತ್ತಿರುವಾಗ ಪ್ರೈವೇಟ್ ಬಸ್ನಲ್ಲಿ ಟಿಕೆಟ್ ಕಲೆಕ್ಟರ್, ಕೆಲಸ ಕೊಟ್ಟ ಮಾಲೀಕನ ಮಗಳನ್ನೇ ಪಟಾಯಿಸಿ ಮದುವೆ, ಒಂದೇ ರಾತ್ರಿಯಲ್ಲಿ ಬಾರ್ ಡಾನ್ಸರ್ ಮೇಲೆ 90 ಲಕ್ಷ ರೂಪಾಯಿ ಉಡಾಯಿಸಿದ ಭಾರತದ ಬಹುದೊಡ್ಡ 30,000 ಕೋಟಿ ಹಗರಣದ ರೋವಾರಿ ಕಿಂಗ್ ಪಿನ್, ಕೊನೆಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ HIV ಏಡ್ಸ್ ಬಂದು ಸಾವು. ಇಷ್ಟೆಲ್ಲ ಮಾಡಿದ್ದು ಯಾರು ಗೊತ್ತಾ? ಕರ್ನಾಟಕದಿಂದ ಹೊರ ರಾಜ್ಯಕ್ಕೆ ತೆರಳಿ ತನ್ನ ದಂಧೆಯನ್ನು ಆರಂಭಿಸಿ ಈತನ ಜೀವನಗಾಥೆ ಅತ್ಯಂತ ರೋಚಕ, ನಿಗೂಢ ಹಾಗೂ ಕುತೂಹಲಭರಿತವಾಗಿದೆ. ಕೆಲ ವರ್ಷಗಳ ಹಿಂದೆ ಅಬ್ದುಲ್ ಕರೀಂ ತೇಲ್ಗಿ ಇಡೀ ದೇಶದಲ್ಲಿಯೇ ಭಾರಿ ಸದ್ದು ಮಾಡಿದ್ದ ವ್ಯಕ್ತಿ. ನಕಲಿ ಛಾಪಾ ಕಾಗದ ಮೂಲಕ ಸರ್ಕಾರಕ್ಕೆ ಸೆರೆಬೇಕಿದ್ದ 30,000 ಕೋಟಿ ಅಧಿಕ ಹಣವನ್ನ ಗುಳುಂ ಮಾಡಿದ್ದ. 2017 ಅಕ್ಟೋಬರ್ 23ರಂದು ಕೊನೆಗೆ ಸಾವನ್ನಪ್ಪುತ್ತಾನೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಕೆಳ ಮಧ್ಯಮ ವರ್ಗದ ಕುಟುಂಬದ ಈ ವ್ಯಕ್ತಿಯ ಜೀವನ ಚರಿತ್ರೆಯೇ ಬಲು ರೋಚಕವಾಗಿದೆ. ಆಗ ಅಕ್ರಮ ಹಣ ಸಂಪಾದನೆ ಮಾಡಿ ದುಡ್ಡು ಗಳಿಸಿದ ಈ ವ್ಯಕ್ತಿ ಇವನ ಆಸ್ತಿಯನ್ನೆಲ್ಲ ಸರ್ಕಾರಕ್ಕೆ ಬರೆದುಕೊಡಲು ಸಿದ್ಧಳಾಗಿದ್ದಾಳೆ ಈತನ ಪತ್ನಿ. 1961ರಲ್ಲಿ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ರೈಲ್ವೆ ಇಲಾಖೆ ಡಿ ದರ್ಜೆ ನೌಕರ ಲಾಡ್ ಸಾಹೇಬ್ ಹಾಗೂ ಶರೀಫಾ ಬಿ ಬಾಯಿ ದಂಪತಿ ಪುತ್ರನಾಗಿ ಕರೀಂ ಲಾಲ್ ತೆಲ್ಗಿ ಜನಿಸಿದ್ದ. ತೆಲ್ಗಿಗೆ 3 ಸೋದರರಿದ್ದಾರೆ. ಈ ಕುಟುಂಬಕ್ಕೆ ಲಾಡ್ ಸಾಹೇಬ್ ದುಡಿಮೆಯ ಆದಾಯ ಮೂಲವಾಗಿತ್ತು. ಬಡತನ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ದಶೆಯಲ್ಲಿ ತೆಲಗಿ ಖಾನಾಪುರದ ರೈಲ್ವೆ ನಿಲ್ದಾಣದಲ್ಲಿ ಹಣ್ಣು ಮಾರಾಟ ಮಾಡಿ ಹಣವನ್ನ ಸಂಪಾದಿಸುತ್ತಿದ್ದ. ಚಿಕ್ಕ ವಯಸ್ಸಿನಲ್ಲಿ ತನ್ನ ತಂದೆಯನ್ನು ಕಳೆದುಕೊಂಡ ಅಬ್ದುಲ್ ತನ್ನ ಕುಟುಂಬವನ್ನ ನೋಡಿಕೊಳ್ಳಬೇಕಾಗಿತ್ತು. ಮೊದಲಿಗೆ ಅಬ್ದುಲ್ ರೈಲ್ವೆ ನಿಲ್ದಾಣದಲ್ಲಿ ಹಣ್ಣು ಮಾರುವನಾಗಿ ಜೀವನ ಸಾಗಿಸುತ್ತಿದ್ದ. ತುತ್ತು ಅನ್ನಕ್ಕಾಗಿ ಹಣ್ಣು ಮಾರುತ್ತಿದ್ದ ತೆಲಗಿ ಈ ಪರಿಯ ಅಕ್ರಮ ಸಾಮ್ರಾಜ್ಯ ಕಟ್ಟಿ ಮೋಸದ ವ್ಯವಹಾರದಲ್ಲಿ ತೊಡಗಿದ್ದೇ ಒಂದು ರೋಚಕ. ಇದೇ ಅವಧಿಯಲ್ಲಿ ಅಲ್ಲಿನ ಸರ್ವೋದಯ ಶಾಲೆಯಲ್ಲಿ ತನ್ನ ಪ್ರೈಮರಿ ವಿದ್ಯಾಭ್ಯಾಸವನ್ನ ಮುಗಿಸಿ ಮುಂದೆ 1984ರಲ್ಲಿ ಬೆಳಗಾವಿಯ ಗೋಗ್ಟೆ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನ ಮುಗಿಸುತ್ತಾನೆ. ಕೆಲ ವರ್ಷಗಳ ನಂತರ ಸ್ನೇಹಿತನ ಸಹಾಯದಿಂದ ಸೌದಿ ಅರೇಬಿಯಾಕ್ಕೆ ಉದ್ಯೋಗ ಹುಡುಕಿಕೊಂಡು ಹೋಗುತ್ತಾನೆ. ಸೌದಿ ಅರೇಬಿಯಾದಲ್ಲಿ ಹೋಗಿ ಅಲ್ಲಿಯೂ ಕೂಡ ಚಿಕ್ಕ ಪುಟ್ಟ ಮೋಸಗಳನ್ನ ಮಾಡಿ ಅಲ್ಲಿಂದ ಬಾಂಬೆಗೆ ವಾಪಸ್ಸಾಗುತ್ತಾನೆ. ಅಬ್ದುಲ್ ಕರೀಂ ತೆಲ್ಗಿ 1990ರಲ್ಲಿ ಬಾಂಬೆಯನ್ನು ತಲುಪಿದಾಗ ಅವನಿಗೆ ವಾಸಿಸಲು ಸ್ಥಳವಿರಲಿಲ್ಲ. ತಿನ್ನಲು ಆಹಾರವಿಲ್ಲದೆ ಹಲವು ದಿನ ಪರದಾಡುತ್ತಿದ್ದ. ಒಂದು ದಿನ ಒಂದು ಟ್ರಾವೆಲ್ ಏಜೆನ್ಸಿ ಎದುರುಗಡೆ ಊಟ ಇಲ್ಲದೆ ಮಲಗಿದಾಗ ಆ ಟ್ರಾವೆಲ್ ಏಜೆಂಟ್ ತಮ್ಮದೇ ಕೋಮಿಗೆ ಸೇರಿದ ವ್ಯಕ್ತಿ ಎಂದು ಅವನಿಗೆ ಟ್ರಾವೆಲ್ ಏಜೆನ್ಸಿಯಲ್ಲಿ ಕೆಲಸ ಕೊಡುತ್ತಾನೆ. ಮುಂದೆ ಆ ಅಬ್ದುಲ್ ತೆಲ್ಗಿ ಕೆಲಸ ಕೊಟ್ಟ ಮಾಲೀಕನ ಮಗಳನ್ನೇ ಪಟಾಯಿಸುತ್ತಾನೆ. ಅವನ ಪ್ರೇಮ ಜಾಲದಲ್ಲಿ ಸಿಲುಕಿಸುತ್ತಾನೆ. ಇನ್ನೊಂದು ಮಾಹಿತಿಯ ಪ್ರಕಾರ ಮಾಲೀಕನ ಹೆಂಡತಿಯ ಜೊತೆ ಕೂಡ ಸಂಬಂಧ ಇಟ್ಟುಕೊಂಡಿದ್ದ ಎನ್ನುವುದು ಕೇಳಿ ಬರುತ್ತದೆ. ತಾಯಿ ಮಗಳ ಜೊತೆ ಚಕ್ಕಂದ ರೊಮ್ಯಾನ್ಸ್ ಆಡಿ ಬಳಿಕ ತಾನೇ ನ್ಯೂ ಮರೈನ್ ಲೈನ್ಸ್ ನಲ್ಲಿ ಅರೇಬಿಯನ್ ಮೆಟ್ರೋ ಟ್ರಾವೆಲ್ಸ್ ಎಂಬ ಕಂಪನಿಯನ್ನ ಒಂದು ಟ್ರಾವೆಲ್ ಏಜೆನ್ಸಿಯನ್ನ ಪ್ರಾರಂಭಿಸುತ್ತಾನೆ ಮತ್ತು ಗಲ್ಫ್ ದೇಶಗಳಲ್ಲಿ ಕೆಲಸ ಹುಡುಕುತ್ತಿರುವ ಕಾರ್ಮಿಕರಿಗೆ ನಕಲಿ ವಲಸೆ ಕ್ಲಿಯರೆನ್ಸ್ ದಾಖಲೆಯನ್ನ ಮಾರಾಟ ಮಾಡಲು ಆರಂಭಿಸಿದ್ದೇ ಈತನ ಅಕ್ರಮ ದಂಧೆಗೆ ನಾಂದಿ ಹಾಡಿತ್ತು. ಅದು 1991. ಅಬ್ದುಲ್ ಕರೀಂ ತೆಲ್ಗಿ ವಂಚನೆ ಹಾಗೂ ನಕಲಿ ದಾಖಲೆ ವಿಚಾರವಾಗಿ ಅವನನ್ನ ಪೊಲೀಸರು ಬಂಧಿಸಿ ಅಲ್ಪಾವಧಿ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಜೈಲಿನಲ್ಲಿ ಅಬ್ದುಲ್ ಸ್ಟಾಂಪ್ ವೆಂಡರ್ ರಾಮ್ ರತನ್ ಸೋನಿಯನ್ನ ಭೇಟಿಯಾಗುತ್ತಾನೆ. ರಾಮ್ ರತನ್ ಸೋನಿ ಷೇರು ಪತ್ರಗಳನ್ನ ನಕಲಿ ಮಾಡಿದ ಆರೋಪದಲ್ಲಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದ. ಸೋನಿ ಶೇರ್ ಮಾರ್ಕೆಟ್ನಲ್ಲಿ ಅಬ್ದುಲ್ಗೆ ಈ ದಂಧೆಯಲ್ಲಿ ಆಸಕ್ತಿಯನ್ನ ಹುಟ್ಟುಹಾಕುತ್ತಾನೆ ಮತ್ತು ಶಿಕ್ಷೆಯನ್ನು ಪೂರ್ತಿಗೊಳಿಸಿದ ನಂತರ ಅಬ್ದುಲ್ ದೊಡ್ಡ ಹಗರಣದಲ್ಲಿ ತೊಡಗಲು ಅವನನ್ನ ಇನ್ಸ್ಪೈರ್ ಮಾಡುತ್ತಾನೆ. ಅಂದು ಜಾಮೀನು ಪಡೆದು ಹೊರಗೆ ಬಂದ ತೆಲ್ಗಿಗೆ ವಿವಾಹ ಆಗುತ್ತದೆ. ಆಮೇಲೆ ಅವನಿಗೆ ಒಬ್ಬಳು ಮಗಳು ಕೂಡ ಹುಟ್ಟುತ್ತಾಳೆ. ಎಲ್ಲರೂ ನಕಲಿ ನೋಟುಗಳನ್ನ ತಯಾರಿಸಿ ಅವುಗಳನ್ನ ಮಾರುಕಟ್ಟೆಯಲ್ಲಿ ಬಿಡಲು ಕಷ್ಟಪಡುತ್ತಿದ್ದರು. ಆದ್ರೆ ನಕಲಿ ಛಾಪಾ ಕಾಗದವನ್ನ ತಯಾರಿಸಿ ಅವುಗಳನ್ನ ಮಾರುಕಟ್ಟೆಯಲ್ಲಿ ಬಿಟ್ಟರೆ ಯಾರಿಗೂ ಕೂಡ ಗೊತ್ತಾಗುವುದಿಲ್ಲ ಅನ್ನುವ ಒಂದು ಪ್ಲಾನ್ ತೆಲ್ಗಿಯ ತಲೆಯಲ್ಲಿ ತುಂಬುತ್ತಾನೆ ಈ ರಾಮ್ ರತನ್ ಸೋನಿ. ಇದು ತೆಲ್ಗಿ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತದೆ. ಹೀಗಾಗಿ ಸ್ಟಾಂಪ್ ಪೇಪರ್ ಗಳನ್ನ ಮುದ್ರಿಸಲು ನಾಸಿಕ್ ಸೆಕ್ಯೂರಿಟಿ ಪ್ರೆಸ್ ನಿಂದ ಗುಜರಿಗೆ ಹಾಕಿದಂತಹ ಸ್ಥಗಿತಗೊಂಡ ಮುದ್ರಣ ಯಂತ್ರಗಳನ್ನ ತೆಲ್ಗಿ ಮುಂದೆ ಖರೀದಿಸುತ್ತಾನೆ. ಬಳಿಕ 6ರಿಂದ 7 ವರ್ಷಗಳಲ್ಲಿ ಇಬ್ಬರು ನಕಲಿ ಸ್ಟಾಂಪ್ ಪೇಪರ್ ಗಳನ್ನ ಮುದ್ರಿಸಲು ಯಂತ್ರಗಳನ್ನ ಖರೀದಿಸುತ್ತಲೇ ಇದ್ದರು. ಸೋನಿಯ ಸಹಾಯದಿಂದ ಅಬ್ದುಲ್ ಸ್ಟಾಂಪ್ ಪೇಪರ್ ಗಳನ್ನ ನಕಲಿ ಮಾಡಲು ಪ್ರಾರಂಭಿಸುತ್ತಾನೆ. ಅವರ ಖರೀದಿದಾರರು ಮುಖ್ಯವಾಗಿ ಸಾಮಾನ್ಯ ಜನರು, ಬ್ಯಾಂಕುಗಳು, ಬ್ರೋಕರೇಜ್ ಮತ್ತು ವಿಮಾ ಕಂಪನಿಗಳಾಗಿದ್ದವು. ಕೆಲವೇ ತಿಂಗಳಲ್ಲಿ 100 MBA, BCom, MA ಓದಿದಂತಹ ಹುಡುಗ ಹುಡುಗಿಯರನ್ನ
ತನ್ನ ಕಚೇರಿಯಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾನೆ. ಒಂದು ಕಾರ್ಪೊರೇಟ್ ಕಂಪನಿ ಯಾವ ರೀತಿ ಕೆಲಸ ಮಾಡುತ್ತಿದೆಯೋ ಅದೇ ರೀತಿ ಇವನ ಕಂಪನಿ ಕೂಡ ಕೆಲಸ ಮಾಡುತ್ತಿತ್ತು. ನಿಜ ಹೇಳಬೇಕೆಂದರೆ ಈ ಕಂಪನಿಯಲ್ಲಿ ಕೆಲವೇ ಜನರಿಗೆ ಈ ಛಾಪಾ ಕಾಗದ ಎಲ್ಲಿ ತಯಾರಾಗುತ್ತದೆ ಅನ್ನೋದು ಮಾತ್ರ ಗೊತ್ತಿತ್ತು. ಹೀಗೆ ಕೆಲವೇ ವರ್ಷಗಳಲ್ಲಿ ಸಾವಿರಾರು ಕೋಟಿ ರೂಪಾಯಿ ಛಾಪಾ ಕಾಗದ ಮಾರಿ ಅಬ್ದುಲ್ ತೆಲಗಿ ಶ್ರೀಮಂತನಾಗುತ್ತಾನೆ. 1992ರಲ್ಲಿ ಆರಂಭವಾದ ತೆಲಗಿ ಹಗರಣವು 2 ಅಂಶಗಳನ್ನು ಹೊಂದಿತ್ತು. ಒಂದು, ನಕಲಿ ಸ್ಟಾಂಪ್ ದಾಖಲೆಯನ್ನ ತಯಾರಿಸುವುದು. ಎರಡನೆಯದು ಸ್ಟಾಂಪ್ ಪೇಪರ್ ಕೊರತೆಯನ್ನ ಉಂಟು ಮಾಡುವುದು. ಅದು ನಕಲಿಯನ್ನ ಪೂರೈಸಲು ತೆಲಗಿಗೆ ಸರಿಯಾದ ಅವಕಾಶವನ್ನ ಮಾಡಿಕೊಡುತ್ತಿತ್ತು. ಮುಂದೆ ಮುಂಬೈನ ದೀಪಾ ಬಾರ್ನಲ್ಲಿ ಡ್ಯಾನ್ಸರ್ ಆಗಿ ಕೆಲಸ ಮಾಡುತ್ತಿದ್ದ ತರುನ್ನಮ್ ಖಾನ್ ಎನ್ನುವ ಡ್ಯಾನ್ಸ್ ಬಾರ್ ಡ್ಯಾನ್ಸರ್ ಸಿಕ್ಕಾಪಟ್ಟೆ ಫೇಮಸ್ ಆಗಿ ಬಿಟ್ಟಿದ್ದಳು. ಅಬ್ದುಲ್ ಕರೀಂ ತೆಲಗಿ ತರುನ್ನಮ್ ಖಾನ್ ಸೌಂದರ್ಯಕ್ಕೆ ಎಷ್ಟು ಮಾರು ಹೋಗಿದ್ದನೆಂದ್ರೆ ಒಂದೇ ರಾತ್ರಿ ಈಕೆ ಮೇಲೆ ಆತ 90 ಲಕ್ಷ ರೂಪಾಯಿ ಸುರಿದು ಬಿಟ್ಟಿದ್ದ. ಈ ಸುದ್ದಿ ಮುಂಬೈನಲ್ಲಿ ಅಲ್ಲದೆ ಭಾರತಾದ್ಯಂತ ಕ್ಷಣ ಮಾತ್ರದಲ್ಲಿ ವೈರಲ್ ಆಗಿ ಬಿಟ್ಟಿತ್ತು. ಕೊನೆಗೆ ಕರೀಂ ಲಾಲ್ ತೆಲಗಿ ಪತನಕ್ಕೆ ಮೂಲವಾಗಿ ಇದೇ ಪ್ರಕರಣ ಕಾರಣವಾಗಿದ್ದು ಎನ್ನುವುದು ವಿಪರ್ಯಾಸವೇ. ಹೌದು ಸ್ನೇಹಿತರೆ, ಯಾವುದೇ ಒಬ್ಬ ವ್ಯಕ್ತಿಯ ಪತನಕ್ಕೆ ಮುಖ್ಯ ಕಾರಣ ಆಗುವುದೇ ಹೆಣ್ಣು ಅನ್ನುವುದು ಇಲ್ಲಿ ಕೂಡ ಸಾಬೀತು ಆಗಿ ಹೋಗಿದೆ. ಈ ರೀತಿ ಅಬ್ದುಲ್ ಕರೀಂ ತೆಲಗಿ ಬಾರ್ ಡ್ಯಾನ್ಸರ್ಗಳ ಮೇಲೆ ದುಡ್ಡು ಸುರಿಯೋದನ್ನ ಕಂಡು ಅವನ ಜೊತೆ ಕೆಲಸ ಮಾಡುತ್ತಿದ್ದ ಕೆಲವು ವ್ಯಕ್ತಿಗಳು ಪೊಲೀಸರಿಗೆ ಈ ವಿಷಯವನ್ನ ತಿಳಿಸುತ್ತಾರೆ. ಅಬ್ದುಲ್ ತೆಲಗಿ ಆಗ ಮುಂಬೈಯನ್ನು ತೊರೆದು ಬೆಂಗಳೂರಿಗೆ ಬಂದು ಸೇರಿಕೊಳ್ಳುತ್ತಾನೆ. ಈ ಹಗರಣ ಪುಣೆ ಪೊಲೀಸರ ಗಮನಕ್ಕೆ ಬರುತ್ತದೆ. ಮುಂದೆ 2000 ಇಸ್ವಿಯಲ್ಲಿ ಸ್ಟಾಂಪ್ ಪೇಪರ್ ಮಾರಾಟ ಸಂಬಂಧ ಅಂದು ಚಿಕ್ಕಪೇಟೆಯ ಉಪವಿಭಾಗದ ಎಸಿಪಿ ಆಗಿದ್ದ ಜಿಎ ಬಾವಾ ಅವರಿಗೆ ಈ ಕುರಿತು ಮಾಹಿತಿ ಸಿಗುತ್ತದೆ. ಈ ಸುಳಿವು ಪಡೆದ ಪೊಲೀಸರು ಸುಬೇದಾರ್ ಛತ್ರದಲ್ಲಿದ್ದ ತೆಲಗಿ ಮಾಲೀಕತ್ವದ ಸಿಟಿಜನ್ ಎಂಟರ್ಪ್ರೈಸಸ್ ಕಚೇರಿಯ ಮೇಲೆ ದಾಳಿ ಮಾಡುತ್ತಾರೆ. ಅಲ್ಲಿ ಅಪಾರ ಪ್ರಮಾಣದ ನಕಲಿ ಛಾಪಾ ಕಾಗದಗಳು, ಸ್ಟಾಂಪ್ಗಳು ಹಾಗೂ ಸರ್ಕಾರಿ ಮುದ್ರೆಗಳನ್ನ ಪೊಲೀಸರು ವಶಪಡಿಸಿಕೊಳ್ಳುತ್ತಾರೆ. ಅಬ್ದುಲ್ ಕರೀಂ ತೆಲಗಿಯನ್ನ 2001ರಲ್ಲಿ ಅಜ್ಮೀರ್ ದರ್ಗಾದಲ್ಲಿ ಬಂಧಿಸಲಾಗುತ್ತದೆ ಮತ್ತು 2007ರಲ್ಲಿ ಆತನಿಗೆ 30 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗುತ್ತದೆ. ಪ್ರಬಲ ರಾಜಕಾರಣಿಗಳ ಬೆಂಬಲ ಸಹಾಯದಿಂದ ತೆಲಗಿ ಬಹುಕೋಟಿ ಹಣವನ್ನ ಖರ್ಚು ಮಾಡುತ್ತಿದ್ದು ಹಗರಣದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎಂದು ಮಾಹಿತಿಗಾರರು ಮಾಹಿತಿಯನ್ನ ಕೋರ್ಟ್ಗೆ ನೀಡಿದ್ದರು. 2002ರ ಹೊತ್ತಿಗೆ ಹಲವಾರು ಪ್ರಕರಣಗಳು ತನಿಖೆಯಾಗುತ್ತಿರುವಾಗ ಅಬ್ದುಲ್ ಕರೀಂ ತೆಲಗಿಗೆ HIV ಪಾಸಿಟಿವ್ ಎಂದು ಪರೀಕ್ಷೆ ಮಾಡಿದ್ದರು. 2013ರಲ್ಲಿ 17 ಲಕ್ಷ ರೂಪಾಯಿ ಮೌಲ್ಯದ ನಕಲಿ ಸ್ಟಾಂಪ್ ಪೇಪರ್ ಅನ್ನ ಮಾರಾಟ ಮಾಡಿದ್ದಕ್ಕಾಗಿ ಅಬ್ದುಲ್ ಕರೀಂ ತೆಲಗಿಗೆ ಶಿಕ್ಷೆಯನ್ನು ಕೂಡ ವಿಧಿಸಲಾಗಿತ್ತು. ಹೀಗೆ ಈತನ ವಿರುದ್ಧ ಹಲವಾರು ಕೇಸುಗಳು ದಾಖಲಾಗಿದ್ದವು. ಆಗಿನಿಂದ ಸುಮಾರು 17 ವರ್ಷ ಈತ ಜೈಲಿನಲ್ಲಿಯೇ ಕಳೆಯಬೇಕಾಗುತ್ತದೆ. ಕೊನೆಗೆ ತೆಲಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಹು ಅಂಗಾಂಗದ ವೈಫಲ್ಯದ ನಂತರ ಅಕ್ಟೋಬರ್ 23, 2017ರಂದು ಸಾವನ್ನಪ್ಪುತ್ತಾನೆ. ತೆಲಗಿಗೆ ಅಧಿಕ ರಕ್ತದೊತ್ತಡ, ಮಧುಮೇಹ ಹಾಗೂ HIV ಏಡ್ಸ್ ಸೇರಿದಂತೆ ಹಲವಾರು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಹು ಅಂಗಾಂಗದ ವೈಫಲ್ಯಕ್ಕೆ ಕಾರಣವಾಗಿತ್ತು. ಅಬ್ದುಲ್ ಕರೀಂ ತೆಲಗಿ ನಿಧನದ ನಂತರ ನಾಸಿಕ್ ಸೆಷನ್ ಕೋರ್ಟ್ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಅವನ ಮೇಲಿದ್ದ ಪ್ರಕರಣಗಳನ್ನ ಖುಲಾಸೆ ಮಾಡುತ್ತದೆ. ನೋಡಿದಿರಾ ಸ್ನೇಹಿತರೆ, ಮನುಷ್ಯನ ಆಸೆಗೆ ಕೊನೆ ಇಲ್ಲ ಎಂಬುದಕ್ಕೆ ಈ ಒಂದು ಘಟನೆ, ಈ ಒಂದು ಜೀವನ ಗಾಥೆಯೇ ಸಾಕ್ಷಿಯಾಗಿದೆ. ಇಂತಹದೇ ಇನ್ನಷ್ಟು ಕುತೂಹಲಭರಿತ ಜೀವನ ಗಾಥೆಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.